ಕಲ್ಯಾಣಿ ಶರಣೆಂಬೆ ವಾಣಿ ಪರಮ ಕಲ್ಯಾಣಿ ಜಗದೊಳು ನಿಮ್ಮ ಹೊಗಳುವೆ ನಮ್ಮ ಹರಿಯ ತೋರಿಸೆಂದು ಪ್ರಾರ್ಥಿಕೆ ನಮ್ಮ ಜಗದೊಳು ನಿಮ್ಮ ಹೊಗಳುವೆ ನಮ್ಮ ಹರಿಯ ತೋರಿಸೆಂದು ಪ್ರಾರ್ಥಿಕೆ ನಮ್ಮ ಪಾಡುವೆ ಶ್ರುತಿಯ ಬೇಡುವೆ ಮತಿಯ ಪಾಡುವೆ ಶ್ರುತಿಯ ಬೇಡುವೆ ಮತಿಯ ಪುರಂದರ ವಿಠಲನ ಸೋದರ ಸೊಸೆಯ ಶರಣೆಂಬೆ ವಾಣಿ ಪರಮ ಕಲ್ಯಾಣಿ ಶರಣೆಂಬೆ ವಾಣಿ ಪರಮ ಕಲ್ಯಾಣಿ ಪರಮ ಕಲ್ಯಾಣಿ ಪರಮ ಕಲ್ಯಾಣಿ. Soul and body, love will welcome you with all its sweetness. Now I request Gayatri ma'am to kindly welcome the gathering. ಎಲ್ಲರಿಗೂ ಶುಭ ಮಧ್ಯಾಹ್ನ. 2022-23ನೇ ಸಾಲಿನ ವಾರ್ಷಿಕ ಕ್ರೀಡೋತ್ಸವದ ಉದ್ಘಾಟನೆಯು 22ನೇ ಗುರುವಾರ ಆರಂಭವಾಗಿ ವಿವಿಧ ಕ್ರೀಡಾ ಸ್ಪರ್ಧೆಗಳು ನಡೆದವು. ಇದೀಗ ಸಮಾರೋಪ ಸಮಾರಂಭವು ಪ್ರಾರಂಭಗೊಂಡಿದೆ. ಈ ಸಮಾರೋಪದ ಸಮಾರಂಭಕ್ಕೆ ಅಧ್ಯಕ್ಷರಾಗಿ ಆಗಮಿಸಿದ ದಕ್ಷಿಣ ಕನ್ನಡ ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಲಿಲ್ಲಿ ಪಾಯಸ್ ರವರಿಗೆ ನಿಮ್ಮೆಲ್ಲರ ಪರವಾಗಿ ಆದರದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇಂದಿನ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾದ ಅನುದಾನಿತ ಉಚ್ಚಿಲ ಬೋವಿ ಹಿರಿಯ ಪ್ರಾಥಮಿಕ ಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರು ಶ್ರೀ ಧರಣಪ್ಪ ಸರ್ ರವರಿಗೂ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಮತ್ತೂರು ಮುಖ್ಯ ಅತಿಥಿಗಳಾದ ಮೂರೂರ ಬೋವಿ ಮಹಾಸಭಾದ ನಿಕಟಪೂರ್ವ ಕಾರ್ಯದರ್ಶಿ ಶ್ರೀ ಸಚಿನ್ ಉಚ್ಚಿಲ್ ರವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇನ್ನೂರು ಮುಖ್ಯ ಅತಿಥಿಯಾದ ಉಚ್ಚಿಲ ಬೋವಿ ಆಂಗ್ಲ ಮಾಧ್ಯಮ ಶಾಲೆಯ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರು ಶ್ರೀಮತಿ ರೂಪಾ ಕೆ ರವರಿಗೂ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ವಿಜೃಂಭಣೆ ಆಚರಣೆ ಭಾಗವಹಿಸಿರುವ ಎಲ್ಲ ಶಿಕ್ಷಕ ವರ್ಗಕ್ಕೂ ಶಿಕ್ಷಕೇತರ ಸಿಬ್ಬಂದಿ ವರ್ಗಕ್ಕೂ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿ ವೃಂದಕ್ಕೂ ಆದರದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಉಚ್ಚಿಲ ಬೋವಿ ಶಾಲೆ 100 ವರ್ಷಗಳನ್ನು ದಾಟಿ ಸುಮಾರು 5 ವರ್ಷಗಳ ಕಳೆಯಿತು. ಹೆಚ್ಚಿನ ವಿಷಯ ಪ್ರಾರಂಭದ ಅಂತ ಗೊತ್ತಿಲ್ಲ ನನಗೆ. ನನಗೆ ತಿಳಿದ ಹಾಗೆ ಮತ್ತು ನನಗೆ ತಿಳಿದು ಬಂದ ಹಾಗೆ ಅತಿ ಹಿಂದಿನಿಂದಲೂ ಶಾಲೆಯಲ್ಲಿ ಕ್ರೀಡೋತ್ಸವ ವಾರ್ಷಿಕೋತ್ಸವ ನಡೀತಾ ಬಂದಿದೆ, ಅನೂಚಾನಾಗಿ ನಡೀತಾ ಬಂದಿದೆ. ಕಳೆದ ಒಂದು 3-4 ವರ್ಷ ಅದಕ್ಕೆ ತಡೆ ಬಂದಿರ್ಬೋದು. ಮತ್ತೆ ಅದು ಪ್ರಾರಂಭ ಆಗಿದೆ. ಭಾಳ ಸಂತೋಷ, ನಿಮಗೂ ಸಂತೋಷ, ನಮಗೂ ಸಂತೋಷವೇ. ಎಲ್ರಿಗೂ ಆ ಮೊದಲನೇ ದಿನಗಳು ಮತ್ತೆ ಪ್ರಾರಂಭ ಆಗಿದ್ದೇವೆ ಅಂತ ಸಂತೋಷವೇ. ಕ್ರೀಡೆ ವಾರ್ಷಿಕೋತ್ಸವದ ಒಂದು ಅಂಗವಾಗಿ ನಮ್ಮ ಮೋಹನ್ ದಾಸ್ ಸರ್ ಉಚ್ಚಿಲ ಬೋವಿ ಶಾಲೆಗೆ ಬಂದ ನಂತರ ಕ್ರೀಡಾ ದಿನ ಆಗಿ ಆಚರಣೆಗೆ ಬಂತು. ಆ ಮೊದಲು ನಾವು ಆಡಿಸ್ತಾ ಇದ್ದೆವು, ಇಲ್ಲ ಅಂತಿಲ್ಲ. ವಾರ್ಷಿಕೋತ್ಸವದ ಬಗ್ಗೆ ಓಡಿರ ಅಂತ ಉದ್ದಕ್ಕೆ ಓಡಿಸೋದು, ಕೆಳಗೆ 6-7ನೇ ಮಕ್ಕಳನ್ನು ಇಲ್ಲಿ ಗ್ರೌಂಡಿಗೆ ಮೇಲೆ ತಂದು ಇಲ್ಲಿಂದ ಅಲ್ಲಿಗೆ ಉದ್ದಕ್ಕೆ ಓಡಿಸೋದು. 4 ಮಂದಿ ಟೀಚರ್ನವರು ಆ ಕಡೆ ನಿಲ್ಲೋದು, 4 ಮಂದಿ ಈ ಕಡೆ ನಿಲ್ಲೋದು ಅಷ್ಟೇ. ಅದೊಂದು ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ಇರಲಿಲ್ಲ. ಅವರು ಈ ಶಾಲೆಗೆ ಉಚ್ಚಿಲ ಬೋವಿ ಶಾಲೆಗೆ ಬಂದ ನಂತರ ಅದೊಂದು ವ್ಯವಸ್ಥಿತ ಕ್ರಮಕ್ಕೆ ಬಂತು. ಇಲ್ಲಿ ಕ್ರೀಡೆಗೆ ಹಲವಾರು ಪ್ರತಿಭೆಗಳಿಗೆ ಅವಕಾಶ ಸಿಕ್ಕಿತು. ಅದೊಂದು ಸಂತೋಷದ ವಿಷಯ. ತಾಲೂಕು ಮಟ್ಟದ ಕ್ರೀಡಾಕೂಟ ಆಗಿದೆ, ಇಲ್ಲಿ ಜಿಲ್ಲಾ ಮಟ್ಟದ ಆಗಲೇ ಕಾಣ್ತದೆ ಅವರ ಹಂತದಲ್ಲೇ. ಈಗಿನ ಸರ್ ನಿಮ್ಮ ಇಂಗ್ಲೀಷ್ ಮೀಡಿಯಮ್ನವರು, ನನಗೆ ಹೆಚ್ಚು ಅವರ ಬಗ್ಗೆ ತಿಳಿದಿಲ್ಲ, ಬಹಳಷ್ಟು ಶ್ರಮ ಪಡ್ತಾರೆ ಅಂತ ತಿಳಿಯುತ್ತೇನೆ.
ಒಂದಿಷ್ಟು ಕ್ರೀಡೆಯ ದಿನದ ಬಗ್ಗೆ ಅಷ್ಟೇ ವಿವರಣೆ ಮಾಡಿಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ವಾರ್ಷಿಕೋತ್ಸವ ವರ್ಷಕ್ಕೊಮ್ಮೆ ನಡೆಯುತ್ತೆ ಹಬ್ಬ, ಶಾಲೆಯ ಹಬ್ಬ. ವರ್ಷ ಇಡೀ ನಾವು ಕಲಿಯುತ್ತೇವೆ, ಓದಿರ ತಾಯಿ ಶಾಲೆಗೆ ಬಂದರೆ ಟೀಚರ್ ಓದಿರ ಅಂತ ಶುರು ಮಾಡೋದು, ಮನೆಗೆ ಹೋದರೆ ತಾಯಿ ಶುರು ಮಾಡೋದು, ಓದಿರ ಬರೀರ ಹೋಮ್ವರ್ಕ್ ಮಾಡಿರ ಅಂತ. ಈ ಮಧ್ಯೆ ಒಂದಿಷ್ಟು ಬದಲಾವಣೆ ಅವಶ್ಯಕತೆ ಇದೆ, ಮನಸ್ಸಿಗೆ ಆ ರೀತಿಯ ಬದಲಾವಣೆ ಅವಶ್ಯಕತೆ ಇದೆ. ಆ ಅವಶ್ಯಕತೆಗೋಸ್ಕರ ನಾವು ಏನು ಮಾಡ್ತೇವೆ ಅಂದರೆ, ವರ್ಷಕ್ಕೆ ಒಂದು ಸಲ ಇದನ್ನು ಪೂರ್ತಿಯಾಗಿ ಕಳಚಿಕೊಂಡು ಹಿಂದಿನ ಆ ಓದುವಿಕೆ ಬರೆಯುವಿಕೆಯ ಅಭ್ಯಾಸವನ್ನು ಸ್ವಲ್ಪ ಬದಿಗೊತ್ತಿ ಸ್ವಲ್ಪ ದೈಹಿಕ ವ್ಯವಹಾರಗಳಿಗೆ ಹೆಚ್ಚು ಗಮನ ಕೊಡ್ತೇವೆ. ಅದು ಈ ಸಮಯದಲ್ಲಿ ಡಿಸೆಂಬರ್ 30 ಬಹಳ ವಾರ್ಷಿಕೋತ್ಸವ ದಿನ. ಅದು ಬಹಳ ವರ್ಷಗಳಿಂದ ಆಗ್ತಾಯಿದೆ, ಅದು 30 ಅದಕ್ಕೆ ಯಾವಾಗಲೂ ಡಿಸೆಂಬರ್ 30ನೇ ತಾರೀಕಿಗೆ ಸ್ಕೂಲ್ ಡೇ ಆಗುತ್ತೆ. ಯಾಕೆ ಈ ಸಲ ಅದನ್ನೇ ನಿರ್ಣಯ ಮಾಡಿದ್ದೀರಾ ಗೊತ್ತಿಲ್ಲ ನನಗೆ. ಅಂತೂ ಡಿಸೆಂಬರ್ 30ಕ್ಕೆ ಸ್ಕೂಲ್ ಡೇ ಆಗೋದು. ಅದಕ್ಕೆ ಹಿಂದೆ ಆದ್ದರಿಂದ ಡಿಸೆಂಬರ್ ಯಾವಾಗಲೂ ನಮಗೆ ಹಬ್ಬದ ತಿಂಗಳೇ, ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆಲ್ಲ. ಇನ್ನು ಕ್ರೀಡೋತ್ಸವದ ಬಗ್ಗೆ, ವಿದ್ಯೆ ಅಥವಾ ಶಿಕ್ಷಣ ನಮಗೆ ಸಿಗ್ತದೆ. ಅದರಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಸಾಮರ್ಥ್ಯಾಧಾರಿತ ಶಿಕ್ಷಣ ಜಾರಿಗೆ ಬಂದಿದೆ, ನಿಮಗೆಲ್ಲ ಗೊತ್ತಿದೆ. ಶಿಕ್ಷಕರಿಗೂ ಸಾಕಷ್ಟು ತಿಳುವಳಿಕೆ ಕೊಡ್ತಾ ಇದ್ದಾರೆ, ವಿದ್ಯಾರ್ಥಿಗಳಿಗೆ ಗೊತ್ತಿದೆ. ಸಾಮರ್ಥ್ಯ ಆಧಾರಿತ ಶಿಕ್ಷಣ, ಸಾಮರ್ಥ್ಯವನ್ನು ಆಧರಿಸಿ ಶಿಕ್ಷಣ ಕೊಡಬೇಕು. ಆ ಸಾಮರ್ಥ್ಯದ ಜೊತೆಗೆ ಇತ್ತೀಚೆಗೆ ಹೊಸತೊಂದು ಅಭ್ಯಾಸ ಬಂದಿದೆ ಯುವಕರಿಗಾಗಿ, ಕೌಶಲ್ಯಾಧಾರಿತ ಶಿಕ್ಷಣ ಅಂತೇಳಿ. ಈ ಎರಡಕ್ಕೂ ಸಂಬಂಧ ಇದೆ ಮಕ್ಕಳೇ. ನಮ್ಮಲ್ಲಿ ಸಾಮರ್ಥ್ಯ ಇದೆ, ಆ ಸಾಮರ್ಥ್ಯವನ್ನು ಕಂಡುಕೊಳ್ಳುವುದು ಹೇಗೆ? ಈ ಸಾಮರ್ಥ್ಯಾಧಾರಿತ ಶಿಕ್ಷಣ ಹೌದು, ಸಾಮರ್ಥ್ಯಾಧಾರಿತ ಹೇಳ್ತೇವೆ ನಾವು. ನೀವು ಕಂಡುಕೊಳ್ಳೋದು ಹೇಗೆ? ಅಥವಾ ನಾವು ಶಿಕ್ಷಕರನ್ನು ಕಂಡುಕೊಂಡಿರ್ತಾರೆ, ತರಬೇತಿ ಆಗಿರ್ತದೆ. ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ಒಂದು ಸಾಮರ್ಥ್ಯ ಇದೆ. ಅದು ಓದೋದು ಮಾತ್ರ ಅಲ್ಲ, ರ್ಯಾಂಕ್ ಪಡೆಯುವ, 100ಕ್ಕೆ 100 ಮಾರ್ಕ್ ತೆಗೆಯುವನು, ಅದು ಆ ಶಿಕ್ಷಣ ಅಲ್ಲ. ಅದು ನಿನ್ನಲ್ಲಿ ಏನಿದೆ, ನೀನು 1ನೇ ಕ್ಲಾಸ್ ಇರ್ಬೋದು, LKG ಇರ್ಬೋದು, ಅಥವಾ ಒಂದು 4ನೇ ಕ್ಲಾಸ್ ಇರ್ಬೋದು, 5ನೇ ಕ್ಲಾಸ್ ಇರ್ಬೋದು, ಒಂದು 10ನೇ ಕ್ಲಾಸ್ನವನು ಇರ್ಬೋದು. ನಿನ್ನಲ್ಲಿ ಒಂದು ಶಕ್ತಿ ಇದೆ, ನಿನ್ನಲ್ಲಿ ಒಂದು ಕೌಶಲ್ಯ ಇದೆ. ಅದು ಬೆಳೀತಾ ಬರ್ತದೆ, ಒಂದೇ ದಿನಕ್ಕೆ ಬರೋದಿಲ್ಲ. ಅದನ್ನು ಶಿಕ್ಷಕರು ಗುರುತಿಸ್ತಾರೆ. ಇಲ್ಲಿ ಹುಡುಗನಲ್ಲಿ, ಈ ಮಗುವಿನಲ್ಲಿ ಏನಿದೆ, ಏನು ವಿಶೇಷತೆ ಇದೆ ಅಂತೇಳಿ ಅದನ್ನು ನೀನು ಗುರುತಿಸುವಂಥ ಪ್ರಯತ್ನ ಆಗಬೇಕು. ಇಲ್ಲಿ ಇವತ್ತು ಕ್ರೀಡಾ ದಿನದಲ್ಲಿ ಆಗೋದು ನಿಮ್ಮ ಆ ಒಂದು ಕೌಶಲ್ಯ, ಒಂದು ಸಾಮರ್ಥ್ಯದ ಪರೀಕ್ಷೆ. ಇದು ಪರೀಕ್ಷೆ, ಕ್ರೀಡಾ ದಿನ ಹಬ್ಬವೇ ಆದರೂ ಒಂದು ರೀತಿಯಲ್ಲಿ ಪರೀಕ್ಷೆ. ನಿಮ್ಮ PT ಮಾಸ್ಟರ್ಗೆ ಪರೀಕ್ಷೆ, ನಿಮ್ಮ ಶಿಕ್ಷಕಿಗೆ ಪರೀಕ್ಷೆ ಅದು. ಯಾಕಂದರೆ ಆ ಮಗು 100 ಮೀಟರ್ ಓಡೋದ್ರಲ್ಲಿದ್ದಾನ, 500 ಮೀಟರ್ ಓಡೋದ್ರಲ್ಲಿದ್ದಾನ, ಅಥವಾ ವಾಲಿಬಾಲಲ್ಲಿ ಹುಷಾರಿದ್ದಾನ, ಥ್ರೋಬಾಲಲ್ಲಿ ಹುಷಾರಿದ್ದಾಳ ಅಂತ ಕಂಡು ಹಿಡಿಯೋದು ಅಲ್ಲಿ ಅವರು. ಇವತ್ತು ಮಾತ್ರ ಅಲ್ಲ, ಇಡೀ ವರ್ಷ ನೋಡ್ತಾರೆ. ಅದನ್ನೇ ಸಾಮರ್ಥ್ಯ ಹೇಳೋದು ನಾವು. ಒಂದು ಮಗು 100 ಮೀಟರ್ಗೆ 50 ಮೀಟರ್ ಓಡುವಾಗ ಇವತ್ತು ಫಸ್ಟ್ ಬಂದು ನೀನು ಪ್ರೈಸ್ ಪಡೆದಿದ್ರೆ ಇವತ್ತಿಗೆ ಆಯಿತು. ಅಲ್ಲಿ ನಿನ್ನ ಒಂದು ಸಾಮರ್ಥ್ಯ ಇವತ್ತು ಗುರುತಿಸಲ್ಪಟ್ಟಿತ್ತು. ನೀನು 100 ಮೀಟರ್ ಓಡುವಾಗ ನಿನ್ನ ಕಾಲು ಮಾತ್ರ ಗಟ್ಟಿರಬೇಕಾದಲ್ಲ, ನಿನ್ನ ದೇಹ ದೊಡ್ಡದಿರಬೇಕಾದಲ್ಲ, ನಿನ್ನಲ್ಲಿ ಇರುವ ಆ ಓಡುವ ಕೌಶಲ್ಯ ಎಷ್ಟುಂಟು ಅದನ್ನು ನೋಡ್ತಾರೆ. ಆಗ ಅದನ್ನು ನೋಡಿ ಅವರು ಗುರುತು ಹಿಡಿತಾರೆ. ನನಗೆ ಸರಿಯಾಗಿ ನೆನಪಿದೆ, ಇಲ್ಲಿ ಇರುವಾಗ ನಮ್ಮಲ್ಲಿ ಮುತ್ತಪ್ಪ ಅಂತ ಒಬ್ಬ ಹುಡುಗ ಇದ್ದ. ಕಲ್ಲು ಬಿಸಾಡೋದಲ್ಲ, ಜಲ್ಲಿ ಕಲ್ಲಲ್ಲ, ಕಬ್ಬಿಣದ ಕಲ್ಲು. ಅವ ಗಟ್ಟಿಮುಟ್ಟಾಗಿದ್ದ ಹುಡುಗ. ಆದರೆ ಅವನಿಗೆ ಯಾವುದು ತಲೆಗೆ ಹತ್ತೋದಿಲ್ಲ, ಯಾವುದು ಕ್ಲಾಸಿನ ಓದು ಯಾವುದು ತಲೆಗೆ ಹತ್ತೋದು ಬಹಳ ಕಡಿಮೆ, ಬಹಳ ಹಿಂದೆ ಅಂದರೆ ದಡ್ಡ ಅಲ್ಲ, 35-40 ಮಾರ್ಕ್ ತೆಗೆಯುವ.
ನಿಮ್ಮ ಕ್ರೀಡಾ ಶಿಕ್ಷಕರು ಪಿ ಟಿ ಮಾಸ್ಟ್ರು ಅದನ್ನು ಫೈಂಡ್ ಔಟ್ ಮಾಡಿದರು. ಈ ಹುಡುಗನ ಹತ್ರ ಏನು ಬೇರೇನೋ ಸಾಮರ್ಥ್ಯ ಇದೆ ಇಲ್ಲಿರುವ ನಾನು ಅದನ್ನು ಗಮನಿಸಿದ್ದು ಆವಾಗ. ಆ ಹುಡುಗ ಸ್ವಲ್ಪ ಗಟ್ಟಿಮುಟ್ಟಾಗಿದ್ದ, ಆದರೆ ಅವನಿಗೆ ಗುಂಡೆ ಸೆತ ಕಲಿಸಲಿಕ್ಕೆ ಶುರು ಮಾಡಿದರು. ಗುಂಡೆ ಸೆತ ಅಥವಾ ನಾವೇನು ಹೇಳ್ತೇವೆ ಅದಕ್ಕೆ ಹ್ಯಾಮರ್ ಅಲ್ಲ, ಈಗ ಹ್ಯಾಮರ್ ಅದು. ಆ ಶಾರ್ಟ್ ಪುಟ್ ಇಲ್ಲಿ ಬಿಸಾಡ್ತಾ ಇದ್ದ ಉದ್ದಕ್ಕೆ ನನಗೆ ಗಮನಿಸಿದ್ದು ಏನಂದರೆ ಅವ ನೆಟ್ಟಗೆ ನಿಂತು ಬಿಸಾಡ್ತಾನೆ. ಅಂದರೆ ನಾನು ಬಿಸಾಡ್ತೇನೆ, ನೀವು ಬಿಸಾಡ್ತೀರಿ. ಅಲ್ಲಿ ಬಗ್ಗಿದ ಕೂಡಲೇ ಅದು ಇದು ಕೆರೆಗೆ ಬೀಳ್ತದೆ. ಅದು ಸಾಮರ್ಥ್ಯ ಅವನದ್ದು, ಆ ಕೌಶಲ್ಯ, ಅದು ಸಾಮರ್ಥ್ಯ, ಅವನ ದೈಹಿಕ ಸಾಮರ್ಥ್ಯ. ಎರಡನೇದು ಆ ನೆಟ್ಟಗೆ ಬಿಸಾಡೋದು, ಹ್ಯಾಮರ್ ಇದು ಉದ್ದಕ್ಕೆ ಬಿಸಾಡ್ತಾರಲ್ಲ ಎತ್ತರಕ್ಕೆ, ಜಾವೆಲಿನ್ ಅದನ್ನು ಯಾರು ಸ್ವಲ್ಪ ಬಗ್ಗುವವನಿಗೆ ಆ ಅಭ್ಯಾಸ ಬಂದರೆ ಬಿಸಾಡುವಾಗ ಸ್ವಲ್ಪ ಬಗ್ಗುತ್ತಾನೆ ಅಂತ ಇದ್ದರೆ ಅವನ ಹ್ಯಾಮರ್ ಖಂಡಿತ ಮುಂದಕ್ಕೆ ಹೋಗೋದಿಲ್ಲ, ಆ ಗುರಿ ಮುಟ್ಟುವುದೇ ಇಲ್ಲ. ಹಾಗೆ ಶಾರ್ಟ್ ಪುಟ್ ಬಿಸಾಡುವವನು ಸ್ವಲ್ಪ ಬೆಂಡ್ ಆಗ್ತಾನಾದರೆ ಶಾರ್ಟ್ ಪುಟ್ ಅವನ ಸಾಮರ್ಥ್ಯ, ಅವನಲ್ಲಿ ಆ ಸಾಮರ್ಥ್ಯ ಇಲ್ಲ. ಹಾಗೆ 100 ಮೀಟರ್ ಇರಲಿ, 200 ಮೀಟರ್ ಇರಲಿ, 400 ಮೀಟರ್ ಇರಲಿ, ಲಾಂಗ್ ಇದಿರಲಿ, ಯಾವುದು ಕೂಡ ಇರಲಿ, ಯಾವುದೇ ಇದಿರಲಿ, ಒಂದೊಂದು ನಡಿಗೆ ಇತ್ತು. ಸಾಮಾನ್ಯವಾಗಿ ನಡೆಯುವುದಿಲ್ಲ, ನಾವು ನಡೆಯುವುದಿಲ್ಲ, ಓಡಲಿಕ್ಕಿಲ್ಲಲ್ಲ, ಗ್ರೌಂಡಿಗೆ 5 ಸುತ್ತು ಬರೋದು, ಗ್ರೌಂಡಿಗೆ 10 ಸುತ್ತು ಬರೋದು, ನಡೆಯುವುದಿಲ್ಲ, ನಾವು ಅಂತ ಹೋಗ್ತಾರೆ. ಅದು ಅರ್ಧಕ್ಕಾಗುವಾಗ ಅವನ ಸಾಮರ್ಥ್ಯದ ಅರಿವು ಬರ್ತದೆ, ತಾಕತ್ತಿನ ಅರಿವು ಬರ್ತದೆ. ಸಾಮರ್ಥ್ಯ ಅದು ಒಂದು ರೀತಿಯ ತಾಕತ್ತು, ತುಳುವಿನಲ್ಲಿ ನಮ್ಮ ಇದರಲ್ಲಿ ಸಾಮಾನ್ಯ ಭಾಷೆಯಲ್ಲಿ ಹೇಳುವುದಾದರೆ ಅದೊಂದು ತಾಕತ್ತು. ಅರ್ಧಕ್ಕೆ ಒಂದು ಸುತ್ತು ಬರುವಾಗ ಅಯ್ಯೋ ಕಾಲು ನೋವು ಬರೋದಿಲ್ಲ, ಗಂಟು ಬರೋದಿಲ್ಲ, ನಾವು ಸೊಂಟ ಬರೋದಿಲ್ಲ. 5-6 ಸುತ್ತು. ಎರಡನೇದು, ನಿನಗೆ ಆ ಸಾಮರ್ಥ್ಯವನ್ನು ಗುರಿ ಮುಟ್ಟುವ ಇದಕ್ಕೆ ಹೇಳ್ತೇವಲ್ಲ ನಾವು, ಹಂತಕ್ಕೆ ಕೆಲವರಿಗೆ ಮಾತ್ರ ಇರ್ತದೆ, ಅದನ್ನು ನಿಮ್ಮ ಶಿಕ್ಷಕರು ಗುರುತು ಹಿಡಿತಾರೆ. ಮತ್ತು ಎರಡನೇದು, ನಿನ್ನಲ್ಲಿ ಒಂದು ರೀತಿಯ ಆತ್ಮವಿಶ್ವಾಸ ಬರ್ತದೆ. 100 ಮೀಟರಲ್ಲಿ ಇವತ್ತು ಒಂದು ಕಪ್ ಸಿಕ್ಕಿದರೆ, ಒಂದು ಪ್ರೈಸ್ ಸಿಕ್ಕಿದರೆ, ಒಂದು ಸರ್ಟಿಫಿಕೇಟ್ ಸಿಕ್ಕಿದರೆ, 1ನೇ ಕ್ಲಾಸಿನ ಮಗುವಿಗೆ ಅದು ನಾನು ಫಸ್ಟ್ ಬಂದಿದ್ದೇನೆ, ನನ್ನ ಅಮ್ಮ ಮನೆಗೂ ಅದನ್ನು ಶಿಕ್ಷಕರೆಲ್ಲ ಹೊಗಳ್ತಾರೆ, ಗೆಳೆಯರೆಲ್ಲ ಹೊಗಳ್ತಾರೆ, ಮನೆಗೆ ಇಟ್ಕೊಂಡು ಹೋಗ್ತಾರೆ. ಮನೆಯಲ್ಲಿ ಅಮ್ಮ ಬಂದವರಿಗೆ ಹೋದವರಿಗೆಲ್ಲ ಹೇಳ್ತಾರೆ, ನನ್ನ ಮಗ ಫಸ್ಟ್ ಬಂದಿದ್ದಾನೆ. ಯಾವುದರಲ್ಲಿ ಫಸ್ಟು? 100 ಮೀಟರ್ ಫಸ್ಟು. ಸರಿ, ಹೇಳ್ತಾ ಆ ಮಗುವಿಗೆ ನಿನಗೆ ಅದು ಒಂದು ರೀತಿಯ ನಿನ್ನ ಸಾಮರ್ಥ್ಯ ವೃದ್ಧಿ ಆಗ್ತಾ ಬರ್ತದೆ. ಅದು ವೃದ್ಧಿ ಆಗ್ತಾ ಹೋಗ್ತದೆ. ನಾನು 100 ಮೀಟರಲ್ಲಿ ಓದಲಿಕ್ಕೆ ಆಗ್ತದೆ, ನನಗೆ ಅಷ್ಟು ಸಾಮರ್ಥ್ಯ ಇದೆ, ಅದಕ್ಕೆ ಬೇಕಾದ ಟೆಕ್ನಿಕ್ ಆ ನಂತರ ಕಲಿತಾ ಬರ್ತೇನೆ. ಹೀಗೆ ಇದು ಒಂದು ರೀತಿಯ ಕ್ರೀಡೋತ್ಸವ ಮಾಡೋದು, ಶಾಲೆಯಲ್ಲಿ ಕ್ರೀಡೋತ್ಸವ ಆಗುವ ಒಂದು ಪ್ರಕ್ರಿಯೆ ಇದು. ಇದರಿಂದ ನಿನ್ನಲ್ಲಿರುವ ಸಾಮರ್ಥ್ಯ ಏನು, ನಿನ್ನಲ್ಲಿರುವ ಶಕ್ತಿ ಏನು. ಟೀಚರ್ ಹಾಗೆ ಮಾಡಿದರು, ಪಿ ಟಿ ಮಾಸ್ಟರ್ ಹೀಗೆ ಹೇಳಿದರು, ನಾನು ಹಾಗೆ ಓಡಿದೆ, ಅವ ಕಾಲು ಅಡ್ಡ ಇಟ್ಟ ಓಡುವಾಗ, ಅದು ಮುಖ್ಯ ಅಲ್ಲ. ನಿನ್ನಲ್ಲಿ ಏನು ಸಾಮರ್ಥ್ಯ ಇದೆ, ನಿನ್ನಲ್ಲಿ ಅದು ಇದೆಯಾ, ನಿನ್ನ ಯೋಚನೆಯಲ್ಲಿ ಅದು ಇದೆಯಾ, ಮತ್ತು ನಿನ್ನ ದೈಹಿಕವಾಗಿ ಮಾನಸಿಕವಾಗಿ ನೀನು ಅದಕ್ಕೆ ಸಿದ್ಧನಾಗಿದ್ದೀಯಾ. ಇದ್ದರೆ ಅಷ್ಟು ಓಡ್ತೀಯಾ, ಅಷ್ಟು ಹಾರಬಲ್ಲೆಯ, ಅಷ್ಟು ಎತ್ತರ ಜಿಗಿಯಬಲ್ಲೆಯ ನೀನು. ಕೆಲವರಿಗೆ ನನಗಾಗುವುದಿಲ್ಲ, ನನಗೆ ಅದು ಆಗುವುದಿಲ್ಲ. ನಾನು ಯಾವುದೋ ಒಂದು ಇದಕ್ಕೆ 2 ಹುಡುಗಿಯರು ಗಟ್ಟಿಮುಟ್ಟಾಗಿದ್ದರು, ಹುಡುಗಿಯರು ಬಜ್ಪೆಯಲ್ಲೆಲ್ಲೋ ತಾಲೂಕು ಲೆವೆಲ್ ಕ್ರೀಡಾ ಕೂಟ ಇತ್ತು. ಈಗಿನ ಹಾಗೆ ಶಾರ್ಟ್ಸ್ ಹಾಕುವ ಪದ್ಧತಿ ಇರಲಿಲ್ಲ ಮಕ್ಕಳಿಗೆ. ಇವರು ಹಾರುವುದು, ಕೋಲ್ನ ಹತ್ರ ಹೋಗುವಾಗ ಲಂಗ ಹೀಗೆ ಕೆಳಗೆ ಹಾರುವುದು, ಎಲ್ಲಿಗೆ ಒಳ್ಳೆಯ ಹಾರ್ತಾರೆ ಅವರು, ಒಳ್ಳೆಯ ಇದು ಸಾಮರ್ಥ್ಯ ಇದೆ ಅವರಿಗೆ. ಆದರೆ ಇದು ಬಿಡುವುದಿಲ್ಲ, ಲಂಗ ಬಿಡುವುದಿಲ್ಲ, ಇದನ್ನು ಇಟ್ಕೊಳ್ಳೋದು ಮತ್ತು ಹಾರೋದಿಲ್ಲ. ಒಳ್ಳೆ ಸಾಮರ್ಥ್ಯ ಇತ್ತು, ಆದರೆ ಮಕ್ಕಳಿಗೆ ಮುಂದೆ ಹೋಗ್ಲಿಕ್ಕೆ ಆಗಲಿಲ್ಲ ಅದು. ಯಾಕಂದರೆ ಆಗ ಬೇಕಾದ ಈಗಿನ ಹಾಗೆ ಶಾರ್ಟ್ಸ್ ಮತ್ತು ಈಗಿನ ಹಾಗೆ ಕ್ರೀಡಾ ಡ್ರೆಸ್ ಅಂಥ ಸೌಲಭ್ಯ ಇರಲಿಲ್ಲ. ಆದ್ದರಿಂದ ಅದು ಅವರಿಗೆ ಮುಂದೆ ಹೋಗ್ಲಿಕ್ಕೆ ಆಗಲಿಲ್ಲ. ಎಲ್ಲ ಖಂಡಿತ ಒಳ್ಳೆಯ ಕ್ರೀಡಾಪಟುಗಳಾಗ್ತಿದ್ರು ಆ ಹೊತ್ತಿನಲ್ಲಿ. ನಾನಾಗ ಅವರು 6ನೇ 7ನೇಲ್ಲಿದ್ದರು. ಲಾಂಗ್ ಜಂಪ್ ಮತ್ತು ಇದರಲ್ಲಿ ಬಹಳ ಹುಷಾರಿದ್ದರು, ಆಗಲಿಲ್ಲ ಅದು. ಹಾಗೆ ನಿನ್ನಲ್ಲಿರೋ ಸಾಮರ್ಥ್ಯ ಏನು ಅದನ್ನು ಗುರುತಿಸ್ಕೋ. ಇವತ್ತು ಅದಕ್ಕೆ ಒಳ್ಳೆಯ ದಿನ. ಇಡೀ ವರ್ಷ ಓದ್ತೀಯ, ಬರೀತೀಯ, ಆಡ್ತೀಯ,
ನನಗೂ ಹಾಗಾಗಬೇಕು ಅನ್ನಿಸ್ತದೆ. ನನಗೂ ಒಬ್ಬ ಒಳ್ಳೆಯ ಶಾರ್ಟ್ ಪುಟ್ಟರ್ ಆಗಬೇಕು, ನನಗೂ ಒಬ್ಬ ಸ್ಪೋರ್ಟ್ಸ್ಮನ್ ಆಗಬೇಕು, ನನಗೆ ಒಬ್ಬ ಥ್ರೋಬಾಲ್ ಆಟಗಾರ ಆಗಬೇಕು, ಒಬ್ಬ ಕಬಡ್ಡಿ ಆಟಗಾರ ಆಗಬೇಕಾದ್ರೆ ಅದಕ್ಕೆ ಬೇಕಾದ ಮೂಲ ಸಾಮರ್ಥ್ಯಗಳು ನೀನು ಇದೆಯಾ? ಶಿಕ್ಷಕರು ಅದನ್ನು ಪರೀಕ್ಷೆ ಮಾಡ್ತಾರೆ, ನೀನು ಬಾ ಅಂತ ಕೂರಿಸ್ತಾರೆ, ಕೆಲವು ಸಲ ದೂಡ್ತಾರೆ ಹೋಗು ಅಂತೇಳಿ, ಅದಕ್ಕೆ ನಿಲ್ಲು, ಕಬಡ್ಡಿಗೆ ನಿಲ್ಲು ಅಂತ. ನಿನ್ನಲ್ಲಿ ಆ ಸಾಮರ್ಥ್ಯ ಇದೆಯಾ? ನಿನಗೆ ಆ ಸಾಮರ್ಥ್ಯ ಇದ್ದರೆ ಅದಕ್ಕೆ ಬೇಕಾದ ಕೌಶಲ್ಯಗಳನ್ನು ರೂಢಿಸಿಕೊಳ್ಳಬಲ್ಲೆಯ? ಒಂದು ವೇಳೆ ರೂಢಿಸಿಕೊಂಡ್ರೆ ಅದಕ್ಕೆ ಬೇಕಾದಷ್ಟು ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ಉಂಟು ನಿನಗೆ. ಇದಕ್ಕೆ ನಿನಗೆ ಇವತ್ತು ಈ ತಿಂಗಳು ಡಿಸೆಂಬರ್ ಇಡೀ ಇರ್ತದೆ, ಈಗ ನೀನು ಕಂಡುಕೊಳ್ಬೇಕು. ಶಾಲಾ ಜೀವನದಲ್ಲಿ ಅದನ್ನು ಕಂಡುಕೊಳ್ಬೇಕು, ಅಲ್ಲಿ ನೀನು ಮುಂದೆ ಹೋಗಬೇಕು. ಹೊರತು ಟಿ ವಿ ಪೇಪರಲ್ಲಿ ನೋಡಿದರೆ ಏನು ಬರೋದಿಲ್ಲ, ಅಥವಾ ಇದರಿಂದ ಯಾರನ್ನ ಮೆಚ್ಚಿಕೊಂಡ್ರೆ ಬರೋದಿಲ್ಲ. ಕ್ರಿಕೆಟ್ ಬ್ಯಾಟ್ ಹಿಡಿಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು ಅದಕ್ಕೆ. ಆ ರೀತಿಯಾಗಿ ಅದಕ್ಕೊಂದು ನಿಮಗೊಂದು ಅವಕಾಶ, ಪ್ರತಿ ಮಗುವಿಗೂ ಒಂದು ಅವಕಾಶ, ಅದು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಒಂದು ಅವಕಾಶ. ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ವಂದನೆಗಳು. ಮೂರೂರು ಬೋವಿ ಮಹಾಸಭಾದ ಕಾರ್ಯದರ್ಶಿಯಾಗಿರುವ ಶ್ರೀ ಲತೀಶ್ ಸರ್ ಇವರು ಆಗಮಿಸಿದ್ದಾರೆ. ಇವರಿಗೆ ಈ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಇಂದಿನ ಸಮಾರೋಪ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಲಿಲ್ಲಿ ಪಾಯಸ್ ಇವರ ಕಿರುಪರಿಚಯವನ್ನು ನಿಮ್ಮ ಮುಂದಿಡಲಿದ್ದಾರೆ ಪ್ರಾಥಮಿಕ ವಿಭಾಗದ ಮುಖ್ಯೋಪಾಧ್ಯಾಯರಾಗಿರುವ ರಮಿತಾ ಮೇಡಮ್ ಇವರು. ಸಮಾರೋಪ ಸಮಾರಂಭದ ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ಲಿಲ್ಲಿ ಪಾಯಸ್ ಇವರು ಉಪಸ್ಥಿತರಿದ್ದಾರೆ. ಇವರ ಕಿರುಪರಿಚಯವನ್ನು ನಿಮ್ಮೆಲ್ಲರ ಮುಂದಿಡಲು ಹರ್ಷಿಸುತ್ತೇನೆ. ಶ್ರೀಮತಿ ಲಿಲ್ಲಿ ಪಾಯಸ್ ಅವರು ದಕ್ಷಿಣ ಕನ್ನಡ ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರು, ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರು ಆಗಿರುತ್ತಾರೆ. ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಇಲ್ಲಿ 4 ವರ್ಷಗಳ ಕಾಲ ಯೋಜನಾಧಿಕಾರಿಯಾಗಿಯೂ ಕರ್ತವ್ಯ ನಿರ್ವಹಿಸಿರುತ್ತಾರೆ. ರಾಜ್ಯ ಮಟ್ಟದ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. 2022ನೇ ಸಾಲಿನಲ್ಲಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟಗಳನ್ನು ಸಂಘಟಿಸಿ ಅತ್ಯುತ್ತಮ ಸಂಘಟಕಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೂ ಭಾಜನರಾಗಿರುತ್ತಾರೆ. ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಕ್ರೀಡಾಕೂಟಗಳಲ್ಲಿ ಇವರ ನಾಯಕತ್ವದ ಮಹಿಳಾ ತಂಡವು ಸತತವಾಗಿ ಉತ್ತಮ ಪ್ರದರ್ಶನವನ್ನು ತೋರಿ ಅತ್ಯುತ್ತಮ ತಂಡವೆನ್ನುವ ಹೆಗ್ಗಳಿಕೆಗೆ ಪಾತ್ರವಾಗುತ್ತಾ ಬಂದಿದೆ. ಅಲ್ಲದೆ ಲಯನ್ಸ್ ಕ್ಲಬ್ ಮುಂತಾದ ವಿವಿಧ ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅತ್ಯುತ್ತಮ ಶಿಕ್ಷಕಿ, ಸಂಘಟಕಿ, ಕ್ರಿಯಾಶೀಲ ವ್ಯಕ್ತಿತ್ವದ ಲಿಲ್ಲಿ ಪಾಯಸ್ ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿರುವುದು ತುಂಬ ಸಂತೋಷವನ್ನುಂಟು ಮಾಡಿದೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅವರಿಗೆ ಶಾಲಾ ವತಿಯಿಂದ ಗೌರವಾರ್ಪಣೆಯನ್ನು ಮಾಡಲು ನಾವೆಲ್ಲರೂ ಹರ್ಷಿಸುತ್ತೇವೆ. ಈಗ ವಾರ್ಷಿಕ ಕ್ರೀಡಾಕೂಟ 2022-23 ಸಾಲಿನ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆಯ ಸಮಯ. ಪ್ರಾಥಮಿಕ ವಿಭಾಗದ ಬಹುಮಾನ ವಿಜೇತರ ಹೆಸರನ್ನು ನಿಮ್ಮ ಮುಂದಿಡಲು ಸಹ ಶಿಕ್ಷಕಿಯಾದ ರಮ್ಯಾ ಮೇಡಮ್ ಇವರನ್ನು ವಿನಂತಿಸಿಕೊಳ್ಳುತ್ತಿದ್ದೇನೆ. ಆಗಿರುವ ಶ್ರೀ ಧರ್ನಪ್ಪ ಮಾಸ್ಟರ್ ಇವರಲ್ಲಿ ಬಹುಮಾನ ವಿತರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. Good afternoon to all. Here I am to announce the list of winners of team events. Winners of Junior Girls Kho-Kho. First place goes to red team. Second place goes to yellow team. Winners of Junior Boys Kho-Kho. First place goes to blue team. Second place goes to yellow team. Winners of Junior Girls Kabaddi. First place goes to red team. Second place goes to yellow team. Winners of Junior Boys Kabaddi. First place goes to yellow team. Second place goes to green team. Winners of Junior Boys Football.
First place goes to yellow team. Second place goes to red team. ಧನ್ಯವಾದಗಳು ಸರ್. ಮುಂದೆ ಮೂರೂರ ಬೋವಿ ಮಹಾಸಭಾ ಸೋಮೇಶ್ವರ ಇದರ ನಿಕಟಪೂರ್ವ ಕಾರ್ಯದರ್ಶಿಯಾಗಿರುವ ಶ್ರೀ ಸಚಿನ್ ಉಚ್ಚಿಲ್ ಇವರು ಬಹುಮಾನ ವಿತರಣೆಯನ್ನು ಮುಂದುವರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದೆ. Winners of junior girls football. First place goes to red team. Second place goes to yellow team. Winners of junior girls tug of war. First place goes to red team. Second place goes to green team. First place goes to green team. Second place goes to red team. Winners of junior girls dodgeball. First place goes to yellow team. Second place goes to green team. Now I am going to announce the winners of relay teams from junior girls. First place goes to Alima Azmina Manmi Jnana Shetty Katijatul Rafia of red team. Second place goes to Tikshna L. Rao, Pradanya, Tanvi P and Dhanvi of green team. Junior girls relay, third place goes to Shivani, Manvita, Huda Fatima, Ragini of blue team. Junior boys relay, first place goes to Anvit, Hrithik, Yakshit, Mohammad Sabir of blue team. Harshit, Gautam, Shanu and Mohammad Fazal of yellow team. Third place goes to Vaishnav GB, Ashik, Dhyan and Abhiraj of red team. ಹೆಸರನ್ನು ಸಹ ಶಿಕ್ಷಕಿಯಾದ ಶ್ರೀಮತಿ ಲತಾ ಮೇಡಮ್ ಅವರು ನಿಮ್ಮ ಮುಂದಿಡಲಿದ್ದಾರೆ. ಪ್ರಾಥಮಿಕ ವಿಭಾಗದ ಬಾಲಕರ ಕಬಡ್ಡಿ ಪಂದ್ಯಾಟದಲ್ಲಿ ಪ್ರಥಮ ಬಹುಮಾನ ಯೆಲ್ಲೋ ಟೀಮ್ ಪಡೆದಿರುತ್ತದೆ. ಹ್ಯಾಂಡ್ಬಾಲ್ ಅಲ್ಲಿ ಪ್ರಥಮ ಬ್ಲೂ ಟೀಮ್, ದ್ವಿತೀಯ ಯೆಲ್ಲೋ ಟೀಮ್. ಪ್ರೈಸ್ ಬ್ಲೂ ಟೀಮ್, ಸೆಕೆಂಡ್ ಪ್ರೈಸ್ ಯೆಲ್ಲೋ ಟೀಮ್. ಫುಟ್ಬಾಲ್ ಪಂದ್ಯಾಟದಲ್ಲಿ ಪ್ರಥಮ ಬಹುಮಾನ ರೆಡ್ ಟೀಮ್, ಸೆಕೆಂಡ್ ಯೆಲ್ಲೋ ಟೀಮ್. ಪ್ರಥಮ ಬಹುಮಾನ ಬ್ಲೂ ಟೀಮ್, ದ್ವಿತೀಯ ಗ್ರೀನ್ ಟೀಮ್. ಆಟ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಯೆಲ್ಲೋ ಟೀಮ್, ದ್ವಿತೀಯ ಬ್ಲೂ ಟೀಮ್. ಖೋಖೋ ಪಂದ್ಯಾಟದಲ್ಲಿ ಪ್ರಥಮ ಬ್ಲೂ ಟೀಮ್, ದ್ವಿತೀಯ ಗ್ರೀನ್ ಟೀಮ್. ಹುಡುಗರ ವಿಭಾಗದ ರಿಲೇ ಪಂದ್ಯಾಟದಲ್ಲಿ ಪ್ರಥಮ ಯೆಲ್ಲೋ ತಂಡವು ಪ್ರಥಮ ಸ್ಥಾನವನ್ನು ಪಡೆದಿರುತ್ತದೆ, ದ್ವಿತೀಯ ಬ್ಲೂ ತಂಡವು ಪಡೆದಿರುತ್ತದೆ ಹಾಗೂ ತೃತೀಯ ಗ್ರೀನ್ ತಂಡವು ಪಡೆದಿರುತ್ತದೆ. ಹಾಗೂ ತೃತೀಯ ಗ್ರೀನ್ ಟೀಮ್. ಶಿಕ್ಷಕ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ರೂಪಾ ಕೆ ಇವರು ಬಹುಮಾನ ವಿತರಣೆಯನ್ನು ಮುಂದುವರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಪ್ರಥಮ ಬಹುಮಾನ ಡಾಜ್ ಬಾಲ್ ಅಲ್ಲಿ ಫಸ್ಟ್ ರೆಡ್, ಸೆಕೆಂಡ್ ಗ್ರೀನ್ ಟೀಮ್. ಹ್ಯಾಂಡ್ ಬಾಲ್ ಫಸ್ಟ್ ಬ್ಲೂ, ಸೆಕೆಂಡ್ ಗ್ರೀನ್. ಹಗ್ಗ ಜಗ್ಗಾಟ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ರೆಡ್ ಟೀಮ್ ಪಡೆದುಕೊಂಡಿರುತ್ತದೆ
ಹಾಗೂ ದ್ವಿತೀಯ ಬಹುಮಾನ ಗ್ರೀನ್ ಟೀಮ್. ಕಬಡ್ಡಿ ಪಂದ್ಯಾಟದಲ್ಲಿ ಪ್ರಥಮ ರೆಡ್ ಟೀಮ್ ಹಾಗೂ ದ್ವಿತೀಯ ಯೆಲ್ಲೋ ಟೀಮ್. ಆಯ್ತಾ? ಖೋಖೋ ಪಂದ್ಯಾಟದಲ್ಲಿ ಪ್ರಥಮ ಬ್ಲೂ ಟೀಮ್, ದ್ವಿತೀಯ ಯೆಲ್ಲೋ ಟೀಮ್. ರಿಲೇ ಪ್ರಥಮ ಯೆಲ್ಲೋ ಟೀಮ್, ದ್ವಿತೀಯ ರೆಡ್ ಟೀಮ್ ಹಾಗೂ ತೃತೀಯ ಬ್ಲೂ ಟೀಮ್. Winners of High School Girls Kabaddi, first place goes to yellow team. School Girls Handball, first place goes to yellow team, second place goes to red team. Winners of High School Girls Handball, first place goes to yellow team, second place goes to red team. Winners of High School Girls Kho-Kho, first place goes to green team, second place goes to yellow team. Football, first place goes to green team, second place goes to red team. Dodgeball, first place goes to red team, second place goes to blue team. Tug of war, first place goes to yellow team, second place goes to blue team. ಧನ್ಯವಾದಗಳು ಸರ್. ಮುಂದೆ ಕನ್ನಡ ಮಾಧ್ಯಮ ವಿಭಾಗದ ಮುಖ್ಯೋಪಾಧ್ಯಾಯರಾದ ಮೇಘಲತಾ ಮೇಡಮ್ ಇವರು ಬಹುಮಾನ ವಿತರಣೆಯನ್ನು ಮುಂದುವರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. High school boys kabaddi, first place goes to red team, second place goes to yellow team. First place goes to red team, second place goes to blue team. First place goes to red team, second place goes to green team. Second place goes to blue team. Football, first place goes to green team, second place goes to blue team. Volleyball, first place goes to red team, second place goes to yellow team. First place goes to blue team, second place goes to red team. High school boys relay, first place is backed by red team. ಥ್ಯಾಂಕ್ ಯು ಮ್ಯಾಮ್. ಮುಂದೆ ಪ್ರೌಢಶಾಲಾ ವಿಭಾಗದ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಪೂರ್ಣಿಮಾ ಮ್ಯಾಮ್ ಬಹುಮಾನ ವಿತರಿಸಬೇಕು. Second place is backed by green team. Backed by yellow team. Third place goes to Yashwit of blue team. Congratulations to all the winners and thank you ma'am. ಪಾಯಸ್ ಇವರು ವಿದ್ಯಾರ್ಥಿಗಳಿಗೆ ತಮ್ಮ ಅಮೂಲ್ಯ ಸಂದೇಶವನ್ನು ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಇವತ್ತು ವಾರ್ಷಿಕ ಕ್ರೀಡಾಕೂಟವನ್ನು ನೀವು ನಿನ್ನೆಯಿಂದ ಇವತ್ತಿನವರೆಗೆ ಆಚರಿಸ್ತಾ ಇದ್ದೀರಿ. ಈಗ ತಾನೇ ಸರ್ ಹೇಳಿದಾಗೆ ನಿಮ್ಮ ಸಾಮರ್ಥ್ಯ ಹಾಗೂ ಕೌಶಲ್ಯಗಳ ಒಂದು ಸಂಗಮ ಇವತ್ತು ಕ್ರೀಡಾ ದಿನಾಚರಣೆ, ಜೊತೆಗೆ ಕ್ರೀಡಾ ಹಬ್ಬ ಕೂಡ ಒಂದು. ಇಷ್ಟು ದಿನ ಕ್ಲಾಸ್ ಒಳಗೆ ಕೂತ್ಕೊಂಡು ಪಾಠವನ್ನು ಕೇಳ್ತಾ ಸಂದರ್ಭದಲ್ಲಿ ಇವತ್ತೊಂದು ದಿನ ಗ್ರೌಂಡಲ್ಲಿ ನಿನ್ನೆಯಿಂದ ಇವತ್ತಿನವರೆಗೆ ನಿಮಗೆ ಯಾವುದೆಲ್ಲ ಕ್ರೀಡೆಗಳಲ್ಲಿ ಭಾಗವಹಿಸಬೇಕು ಅಂತ ನಿಮ್ಮ ಆಕಾಂಕ್ಷೆ ಇತ್ತೋ ಅದರ ಮೇಲೆ ಡಿಪೆಂಡ್ ಆಗಿ ನೀವು ಇವತ್ತು ಬಹುಮಾನವನ್ನು ಗಳಿಸಿಕೊಂಡಿದ್ದೀರಿ. ಭರವಸೆಗಳ ಜೊತೆಗೆ ನೀವು ಕ್ರೀಡಾಂಗಣಕ್ಕೆ ಇಳಿದಿದ್ದೀರಿ ಮಕ್ಕಳೇ. ತುಂಬ ಅನುಭವಗಳು ನಿಮಗೆ ಆಗಿರ್ಬೋದು. ಭರವಸೆಗಳೊಂದಿಗೆ ಅನುಭವ ಆಗುವಾಗ
ಜೊತೆಗೆ ಸಿಹಿ ಮತ್ತು ಕಹಿ, ಕೆಲವರಿಗೆ ಪ್ರಶಸ್ತಿ ಬಂದಿರಬಹುದು, ಕೆಲವರಿಗೆ ಪ್ರಶಸ್ತಿ ಬಂದಿರಲಿಲ್ಲ. ಆದರೂ ಕೂಡ ಎಲ್ಲರೂ ನೀವು ಭಾಗವಹಿಸಿದ್ದೀರಿ. ನಿಮ್ಮ ಹಬ್ಬ ಇವತ್ತು ಕಾಣ್ತಾ ಇದೆ, ಮಕ್ಕಳು ಎಲ್ಲರೂ ಮಾತಾಡ್ತಾ ಇದ್ದಾರೆ. ಈಗ ಪ್ರಶಸ್ತಿ ಗಳಿಸಿದ ಸಂದರ್ಭ ಕೂಡ ಸಂತೋಷವನ್ನು ಕೂಡ ನಿಮಗೆ ಉಂಟು ಮಾಡಿದೆ. ಇದು ಭಾಷಣ ಮಾಡೋ ಸಮಯ ಅಲ್ಲ ಅಂತ ನನ್ನ ಅನಿಸಿಕೆ. ಜೊತೆಗೆ ನಮಗೆ ಇವತ್ತು ಉಚ್ಚಿಲಭೋವಿ ಶಾಲೆಯ ವತಿಯಿಂದ ಅಭಿನಂದನೆಯನ್ನು ಮಾಡಲಾಯಿತು. ಅದಕ್ಕೆ ನಾನು ಎಲ್ಲರಿಗೆ ಕರೆಸ್ಪಾಂಡೆಂಟ್ ಹಾಗೂ ಎಲ್ಲ ಮುಖ್ಯ ಶಿಕ್ಷಕ ವೃಂದ ಹಾಗೂ ಮಕ್ಕಳಿಗೆ ಎಲ್ಲರಿಗೂ ಪ್ರತ್ಯೇಕವಾಗಿ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಕೂಡ ನಾನು ನನ್ನ ಅಭಿನಂದನೆಯನ್ನು ಹಾಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಈ ಉಚ್ಚಿಲಭೋವಿ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರ ಬಗ್ಗೆ ಹೇಳಲೇಬೇಕಾದ್ದು ನನ್ನ ಕರ್ತವ್ಯ. ಮೋಹನ್ ದಾಸ್ ಸರ್ ಅವರು ತುಂಬ ವರ್ಷದಿಂದ ಅನುಭವಿ ದೈಹಿಕ ಶಿಕ್ಷಣ ಶಿಕ್ಷಕರು, ಹಲವಾರು ಸಂಘಟನೆಗಳನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಹಲವಾರು ಪ್ರಶಸ್ತಿಗಳು ಕೂಡ ಶಾಲೆಗೆ ಬರಲಿಕ್ಕೆ ಕಾರಣಕರ್ತರು ಆಗಿದ್ದಾರೆ. ಯಾವುದೇ ಕಾರ್ಯಕ್ರಮ ಇರಲಿ ನಮ್ಮ ಇಲಾಖೆ ವತಿಯಿಂದ ಅವರು ತೀರ್ಪುಗಾರಿಕೆಯಲ್ಲಿ ಅಲ್ಲಿ ಮುಖ್ಯಸ್ಥರಾಗಿ ಕೂಡ ಕೆಲಸವನ್ನು ನಿರ್ವಹಿಸಿದ್ದಾರೆ. ಮೊನ್ನೆ ತಾನೇ ನಡೆದಂಥ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲೂ ಭಾಗವಹಿಸಿ ನಮಗೆಲ್ಲರಿಗೂ ಒಳ್ಳೆ ರೀತಿಯ ಸಹಕಾರವನ್ನು ನೀಡಿದ್ದಾರೆ. ಹಾಗಾಗಿ ನಾನು ಅವರಿಗೆ ನಮ್ಮ ಸಂಘದ ಪರವಾಗಿ ಹಾಗೂ ಇಲಾಖೆ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ನಮ್ಮ ಸಂದೀಪ್ ಸರ್ ಬಗ್ಗೆ ಕೂಡ ಹೇಳಲೇಬೇಕಾದದ್ದು. ಹಲವಾರು ಮಕ್ಕಳನ್ನು ಈ ಸಲದಲ್ಲಿ ನಮ್ಮದು ಫುಟ್ಬಾಲಲ್ಲಿ ಮಕ್ಕಳು ರಾಜ್ಯ ಮಟ್ಟದಲ್ಲಿ ಕೂಡ ನಾನು ಇದ್ದೆ ಅಲ್ಲಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಮಕ್ಕಳು, ಹುಡುಗಿಯರು. ಅದರಲ್ಲಿ ಸಹ ಹುಡುಗಿಯರು ಖುಷಿ ಆಯಿತು ನನಗೆ. ಹುಡುಗಿಯರು ಕೂಡ ರಾಷ್ಟ್ರಮಟ್ಟ ಫುಟ್ಬಾಲ್ಗೆ ಸಿಲೆಕ್ಟ್ ಆಗಿ ಹೋಗಿದ್ದಾರೆ ಅಂತ ಹೇಳುವಾಗ ಖುಷಿ ಆಯಿತು. ಮಕ್ಕಳೇ, ನಿಮಗೆ ಕೂಡ ಅಭಿನಂದನೆಗಳು. ಯಾರೆಲ್ಲ ಫುಟ್ಬಾಲ್ ಟೀಮಲ್ಲಿದ್ದೀರ, ಪ್ರಪ್ರಥಮ ಬಾರಿಗೆ ಅವರು ಪ್ರಯತ್ನವನ್ನು ಮಾಡಿದ್ದಾರೆ. ಯಾವುದೇ ಪ್ರಯತ್ನ ಇಲ್ಲದಿದ್ದರೆ ಯಾವುದು ಕೂಡ ಗೆಲುವು ಸನಿಯಕ್ಕೆ ಬರುವುದಿಲ್ಲಂತೆ. ಹಾಗೆ ಆ ಪ್ರಯತ್ನದಿಂದ ಬಂದಿದ್ದಾರೆ. ಹಾಗೆ ಎಲ್ಲ ಮಕ್ಕಳಿಗೆ ಫುಟ್ಬಾಲ್ ಮಕ್ಕಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮೊನ್ನೆ ತಾನೇ ಇಲ್ಲಿ ಕತಾರಲ್ಲಿ ಒಂದು ಮುಗ್ದೋಯ್ತು ಫುಟ್ಬಾಲ್, ಮಹಿಳೆಯರದ್ದಲ್ಲ ಪುರುಷರದ್ದು ಇದ್ದದ್ದು. ಅದರಲ್ಲಿ ಯಾವ ಟೀಮ್ ವಿನ್ ಆದದ್ದು ನೋಡಿದ್ರೆ ಎಲ್ಲರೂ? ಯಾವುದು? ಅರ್ಜೆಂಟೀನಾ. ನಿಮ್ಮದು ಫೇವ್ರೆಟ್ ಪ್ಲೇಯರ್ ಯಾರು? ಮೆಸ್ಸಿಯಾ? ಒಳ್ಳೆ ಆಡಿದ್ದಾರೆ. ಮ್ಯಾಚ್ ತುಂಬ ಫೈಟ್ ಇತ್ತು, ನೋಡಿರ್ಬೋದು ನೀವೆಲ್ಲರೂ ಸಹ. ಯಾಕೆಂತೇಳಿ ಶಾಲೆಯಲ್ಲಿ ಒಂದು ಟೀಮ್ ಇದೆ ಅಂತ ಹೇಳುವಾಗ ಸಹಜವಾಗಿ ಎಲ್ಲರೂ ಸಹ ನೋಡುವಂಥದ್ದು. ಹಾಗಾಗಿ ಮಕ್ಕಳೇ, ಆ ಮಟ್ಟಕ್ಕೆ ನಾವು ಬರೋದಿಲ್ಲ, ಆದರೆ ಅದರ ಯಾವ ಪರಿಶ್ರಮ ಇದೆಯಾ ಆ ಮಟ್ಟಕ್ಕೆ ಹೋಗ್ಬೇಕು, ಅದನ್ನು ನಿಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಹಾಕಿ ಕೂಡ ಎಷ್ಟು ಕಷ್ಟದ ಟೀಮ್ಗಳನ್ನು ಮಾಡಬೇಕಾದ್ರೆ, ಹಾಕಿ ಟೀಮ್, ಹ್ಯಾಂಡ್ಬಾಲ್ ಎಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಟೀಮ್ಗಳದು, ಅದನ್ನು ಮಾಡಿ ಅಂಥ ಪಂದ್ಯಾಟಗಳು ಅದನ್ನು ಈ ಶಾಲೆಯಲ್ಲಿ ಮಾಡೋದಂತೇಳಿದರೆ ನಿಜಕ್ಕೂ ಶ್ಲಾಘನೀಯ. ಇಲ್ಲಿಯ ಇದಕ್ಕೆ ಸಪೋರ್ಟ್ ಮಾಡಿದಂತಹ ಇಲ್ಲಿಯ ಮುಖ್ಯ ಶಿಕ್ಷಕರಿಗೆ ಹಾಗೂ ಇವರ ಮ್ಯಾನೇಜ್ಮೆಂಟಿಗೆ. ಯಾಕೆಂತೇಳಿದರೆ ಎಲ್ಲ ಶಾಲೆಯಲ್ಲಿ ಸಹ ಫಸ್ಟಿಗೆ ಕೇಳೋದು ರಿಸಲ್ಟ್ ಉಂಟಾ, ಡಿಪಾರ್ಟ್ಮೆಂಟ್ನ ಬರೋದು ರಿಸಲ್ಟ್. ಅದಕ್ಕೋಸ್ಕರ ಎಲ್ಲರಿಗೆ ಸ್ಪೆಷಲ್ ಕ್ಲಾಸ್ ಅದೆಲ್ಲ ಮಾಡುವಾಗ ಕ್ರೀಡೆಗೆ ಟೈಮ್ ಕೊಡೋದು ಕಡಿಮೆ. ಅದರಲ್ಲೂ ಕೂಡ ಇಲ್ಲಿ ಹ್ಯಾಂಡ್ಬಾಲ್, ಹಾಕಿ ಮತ್ತು ಫುಟ್ಬಾಲ್ ಈ ತಂಡಗಳಿಗೆ ಪ್ರಾಕ್ಟೀಸ್ ಸಹ ಕೊಡಬೇಕು. ದಿನನಿತ್ಯ ಪ್ರಾಕ್ಟೀಸ್ ಬೇಕು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತೆ. ಆ ಥರ ನಿಮಗೆ ಪ್ರಾಕ್ಟೀಸ್ ಬೇಕು, ಜೊತೆಗೆ ಇಲ್ಲಿ ರಿಸಲ್ಟ್ ಸಹ ಬರಬೇಕು. ಆ ನಿಟ್ಟಿನಲ್ಲಿ ನಿಮ್ಮ ಈ ದೈಹಿಕ ಶಿಕ್ಷಣ ಶಿಕ್ಷಕರು ಹಾಗೂ ಶಿಕ್ಷಕ ವೃಂದದವರ ಆ ಬಾಂಧವ್ಯ ಒಳ್ಳೆ ರೀತಿಯಿಂದ ಇದೆ ಅಂತ ನನಗೆ ಅನ್ನಿಸ್ತು. ಅದಕ್ಕೆ ನಾನು ಎಲ್ಲರಿಗೂ ಸಹ ನಾನು ಗೌರವಿಸ್ತಾ, ಯಾವುದೇ ಕ್ರೀಡಾಕೂಟ ಇರಲಿ, ಯಾವುದೇ ಶಿಕ್ಷಣದ ಕೆಲಸ ಇರಲಿ, ಅದಕ್ಕೋಸ್ಕರ ಶ್ರಮಿಸಿದ ಎಲ್ಲರಿಗೂ ಸಹ ನಾನು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ, ನನಗೆ ಈ ಸಣ್ಣ ಕಾರ್ಯಕ್ರಮಕ್ಕೆ ನನ್ನನ್ನು ಅತಿಥಿಯಾಗಿ ಕರೆದದಕ್ಕೆ ನಾನು ಎಲ್ಲರಿಗೂ ವಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಇಂಡಿವಿಜುವಲ್ ಚಾಂಪಿಯನ್ಶಿಪ್ ವೈಯಕ್ತಿಕ ಅತ್ಯಂತ ಹೆಚ್ಚು ಅಂಕ ಗಳಿಸಿದಂತಹ ಹುಡುಗ ಮತ್ತು ಹುಡುಗಿಯರ ಬಹುಮಾನ ವಿತರಣೆ. ಜೂನಿಯರ್ ಬಾಯ್ಸ್ ಮೊಹಮ್ಮದ್ ಫಜಲ್ 4ನೇ ತರಗತಿ, ಯೆಲ್ಲೋ ಟೀಮ್.
ಈ ಬಹುಮಾನವನ್ನ ಧರ್ನಪ್ ಸರ್ ಇವರು ನಿರ್ವಹಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ತರಗತಿ ರೆಡ್ ಟೀಮ್ ಮೊಹಮ್ಮದ್ ಫಾಹಿಮ್ 6ನೇ ತರಗತಿ ಬ್ಲೂ ಟೀಮ್. ಅದಿತಿ ಡಿ 7ನೇ ತರಗತಿ ಬ್ಲೂ ಟೀಮ್. ಬಹುಮಾನ ಗಳಿಸಿದ್ದಾರೆ. ಸಮನಾಜ್ 7ನೇ ತರಗತಿ ಬ್ಲೂ ಟೀಮ್. ಶ್ರೇಯಸ್ ಶೆಟ್ಟಿ 9th ಸ್ಟ್ಯಾಂಡರ್ಡ್ ರೆಡ್ ಟೀಮ್. ವೈಷ್ಣವಿ ಎಂ 9th ಸ್ಟ್ಯಾಂಡರ್ಡ್ ಯೆಲ್ಲೋ ಟೀಮ್. ಅಲ್ಲ, ಯೆಲ್ಲೋ ಟೀಮ್ 121 ತಂಡ, ಅಂಕ 121 ಯೆಲ್ಲೋ ಟೀಮ್. ಆ ಬಹುಮಾನವನ್ನ ನಾವು ನಾಡಿದ್ದು ವಾರ್ಷಿಕೋತ್ಸವದ ವೇದಿಕೆಯಲ್ಲಿ ಕೊಡ್ತಾ ಇದ್ದೇವೆ. ಅವತ್ತದು ನಿಮ್ಮ ಯೆಲ್ಲೋ ತಂಡಕ್ಕೆ ಬಹುಮಾನ ಸಿಗ್ತದೆ. ಸಾಕು. ಕ್ರಮದಲ್ಲಿ ಕೊನೆಯ ಹಂತ, ಮುಕ್ತಾಯದ ಹಂತ, ಸಮಾರೋಪ ಸಮಾರಂಭ. ಈ ಸಮಾರೋಪ ಸಮಾರಂಭದ ಕೊನೆಯ ಭಾಗ ಧನ್ಯವಾದ ಸಮರ್ಪಣೆ. ಇವತ್ತಿನ ಈ ಕ್ರೀಡಾಕೂಟದ ಸಮಾರೋಪ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ದಾರೆ ಲಿಲ್ಲಿ ಪಾಯಸ್ ಮೇಡಮ್ ಅವರು. ನಮ್ಮ ತಾಲೂಕು ಮತ್ತು ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ನಿರ್ವಹಿಸುತ್ತಿದ್ದಾರೆ. ಈ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ ಅಥ್ಲೆಟಿಕ್ಸ್ ಕ್ರೀಡಾಕೂಟ ನಮ್ಮ ಒಂದೊಂದು ತಾಲೂಕಿಗೆ ಪ್ರತಿ ವರ್ಷ ಬರುವುದು ಸ್ವಾಭಾವಿಕ. ಮಂಗಳೂರು ದಕ್ಷಿಣಕ್ಕೆ ಬಂದಿದೆ. ಅದರ ಫುಲ್ ಜವಾಬ್ದಾರಿಯನ್ನ ನಮ್ಮ ಸಂಘದ ಅಧ್ಯಕ್ಷರಾದಂತಹ ಲಿಲ್ಲಿ ಪಾಯಸ್ ಮೇಡಮ್ ಅವರು ವಹಿಸಿಕೊಂಡು ಅತ್ಯಂತ ಯಶಸ್ವಿಯಾಗಿ ಕ್ರೀಡಾಕೂಟವನ್ನು ಸಂಘಟಿಸಿ ಸಾಧಾರಣ ಒಂದು ಜಿಲ್ಲಾ ಮಟ್ಟದ ಕ್ರೀಡಾಕೂಟಕ್ಕೆ ಒಂದು 10 ಲಕ್ಷಕ್ಕಿಂತ ಮೇಲ್ಪಟ್ಟು ಖರ್ಚು ವೆಚ್ಚಗಳಾಗ್ತದೆ. ಯಾಕೆಂದರೆ 2 ದಿನದ ಕ್ರೀಡಾಕೂಟ ಸಾಧಾರಣ ಇಡೀ 750-800 ಮಕ್ಕಳು ಇಡೀ ಜಿಲ್ಲೆಯಿಂದ ಭಾಗವಹಿಸ್ತಾರೆ. ಅವರಿಗೆ ಬೆಳಗಿನ 2 ದಿನದ ಬೆಳಗಿನ ಊಟದ ಉಪಹಾರದ ವ್ಯವಸ್ಥೆ, ಮಧ್ಯಾಹ್ನದ ಊಟದ ವ್ಯವಸ್ಥೆ, ಆನಂತರ ಸಂಜೆಯ ಊಟದ ವ್ಯವಸ್ಥೆ, ಅದೇ ರೀತಿ ಇಡೀ ಜಿಲ್ಲೆಯಿಂದ ಬೇರೆ ಬೇರೆ ಜಿಲ್ಲೆಯಿಂದ ಈ ದಕ್ಷಿಣ ಕನ್ನಡ ಜಿಲ್ಲೆಯ ದೂರದ ತಾಲೂಕಿನಲ್ಲಿಂದ ಬರುವಂತಹ ವಿದ್ಯಾರ್ಥಿಗಳಿಗೆ ಅಲ್ಲಿ ರಾತ್ರಿ ನಿಲ್ಲುವಂತಹ ವ್ಯವಸ್ಥೆ, ಈ ಎಲ್ಲ ಒಂದು ಖರ್ಚು ವೆಚ್ಚ ಆದಾಗ ಸಾಧಾರಣ ಒಂದು 10 ಲಕ್ಷಕ್ಕಿಂತ ಮೇಲೆ ಖರ್ಚು ವೆಚ್ಚಗಳಾಗ್ತವೆ. ಇದನ್ನ ಎಲ್ಲ ಜವಾಬ್ದಾರಿಯನ್ನು ತೆಕ್ಕೊಂಡು ಅತ್ಯುತ್ತಮವಾಗಿ ಸಂಘಟಿಸಿ ಎಲ್ಲ ಜಿಲ್ಲೆಯ ಎಲ್ಲ ಶಿಕ್ಷಕರ ಮಾರ್ಗದರ್ಶನವನ್ನು ಪಡೆಯುತ್ತಾ ಅಧಿಕಾರಿಗಳ ಹೊಂದಾಣಿಕೆಯನ್ನು ಸ್ವೀಕರಿಸುತ್ತಾ ಅದನ್ನು ದಿಟ್ಟತನದಿಂದ ಎದುರಿಸಿದಂತಹ ಅಥವಾ ಅತ್ಯುತ್ತಮವಾಗಿ ಸಂಘಟನೆ ಮಾಡಿದಂತಹ ನಮ್ಮ ಅಧ್ಯಕ್ಷರು ಲಿಲ್ಲಿ ಪಾಯಸ್ ಮೇಡಮ್ ಅವರನ್ನು ನಮ್ಮ ಶಾಲಾ ಪರವಾಗಿ ಪ್ರೀತಿಯಿಂದ ಅವರನ್ನು ಅಭಿನಂದಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಬಂದು ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಇದನ್ನು ಯಶಸ್ವಿಗೊಳಿಸಿದಂಥ ನಿಮಗೆ ನಮ್ಮ ಶಾಲಾ ಪರವಾಗಿ, ಆಡಳಿತ ಮಂಡಳಿಯವರ ಪರವಾಗಿ, ಎಲ್ಲ ಶಿಕ್ಷಕ ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಮೇಡಮ್ ನಿಮಗೆ. ಮತ್ತೋರ್ವರು ಅನುದಾನಿತ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಈ ಸಂಸ್ಥೆ ಇಷ್ಟು ಮಟ್ಟಕ್ಕೆ ಬೆಳಿಬೇಕು ಅಂತೇಳಿ ಆದರೆ ಅವರ ಮಾರ್ಗದರ್ಶನ, ಅವರ ಆ ವ್ಯವಸ್ಥೆಗಳು ಮತ್ತು ಬರೀ ಒಂದು ಶಿಕ್ಷಕರಾಗಿ ಅಲ್ಲ, ಅವರು ಮಾಡಿದಂಥ ಎಲ್ಲ ಕ್ಷೇತ್ರದಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದವರು. ಸಮಾಜ ಪಾಠ ಇರಲಿ ಅಥವಾ ಒಳ್ಳೆಯವರ ಆರ್ಟಿಸ್ಟ್ ಪೆನ್ ಹಿಡಿದ್ರೆ ಸಾಕು, ಅವರು ಯಾವ ರೀತಿಯಲ್ಲಿ ಅವರ ಕೈ ಚಲಕ ಬರ್ತದೆ ಅಂತೇಳಿ ಗೊತ್ತಿಲ್ಲ. ಮಾತ್ರವಲ್ಲ, ಅವರು ಒಳ್ಳೆ ಮೇಕಪ್ ಮ್ಯಾನ್. ವಿದ್ಯಾರ್ಥಿಗಳೇ, ನಿಮಗೆ ಗೊತ್ತಿರಲಿಕ್ಕಿಲ್ಲ, ಈಗ ಅವರು ಸಾಧಾರಣ ನಿವೃತ್ತಿಯಾಗಿ ಒಂದು 7 ವರ್ಷಗಳಾಯಿತು. ಶಾಲೆಯ ಎಲ್ಲ ಆಗು ಹೋಗುಗಳ ಮಾರ್ಗದರ್ಶಕರವರು. ಇವತ್ತು ಈ ಶಾಲೆ ಈ ಮಟ್ಟಕ್ಕಿದೆ ಎಂಬುದಾಗಿ ಇದ್ದರೆ ಅದು ಅವರ ಮಾರ್ಗದರ್ಶನ, ಅವರ ದಾರಿಯಲ್ಲಿ ನಾವು ನಡೀತಾ ಇದ್ದೇವೆ. ಅವರನ್ನು ಈ ಕ್ರೀಡಾಕೂಟದಲ್ಲಿ ನಾವು ಕೇಳಿಕೊಂಡಾಗ ಸಂತೋಷದಲ್ಲಿ ಒಪ್ಪಿ ಈ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ನಮ್ಮ ಶಾಲಾ ಎಲ್ಲ ವಿದ್ಯಾರ್ಥಿ ಅಧ್ಯಾಪಕರ ಪರವಾಗಿ, ಅದೇ ರೀತಿ ಎಲ್ಲ ಆಡಳಿತ ಮಂಡಳಿ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಸರ್.
ಮತ್ತೋರ್ವರು ಮುಖ್ಯ ಅತಿಥಿ ಸಚಿನ್ ಉಚ್ಚಿಲ್, ಮೂರೂರ ಬೋವಿ ಮಹಾಸಭಾ ಇದರ ನಿಕಟಪೂರ್ವ ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸಿದವರು. ಈ ಶಾಲೆಯ ಅನುದಾನಿತ ಶಾಲೆಯ ಹಳೆ ವಿದ್ಯಾರ್ಥಿ. ಈ ಊರಿನ ಯಾವುದೇ ಕಷ್ಟಗಳು ಬಂದಾಗ ಅಥವಾ ಯಾರಿಗಾದರೂ ವೈಯಕ್ತಿಕ ಸಮಸ್ಯೆಗಳು ಬಂದಾಗ ಅದಕ್ಕೆ ಸ್ಪಂದಿಸುವಂಥ ಯುವಕ ಸಚಿನ್ ಉಚ್ಚಿಲ್ ಇವರನ್ನು ಕೇಳಿಕೊಂಡಾಗ ಸಂತೋಷದಲ್ಲಿ ಒಪ್ಪಿ ಈ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಟ್ಟಿದ್ದಾರೆ. ಇವರಿಗೆ ಶಾಲಾ ವಿದ್ಯಾರ್ಥಿ ಅಧ್ಯಾಪಕರ ಪರವಾಗಿ ಮತ್ತು ಆಡಳಿತ ಮಂಡಳಿ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತೋರ್ವರು ರಕ್ಷಾ ಶಿಕ್ಷಕ ಸಂಘದ ಅಧ್ಯಕ್ಷರು ರೂಪಾ ಕೆ. ಇವರು ನಿಮ್ಮೆಲ್ಲರ ತಾಯಿಯ ಪ್ರತೀಕವಾಗಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಇಲ್ಲಿ ಆಗಮಿಸಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸಂತೋಷಪಟ್ಟಿದ್ದಾರೆ, ನಿಮ್ಮನ್ನು ಅಭಿನಂದಿಸಿದ್ದಾರೆ, ಬಹುಮಾನ ವಿತರಿಸಿದ್ದಾರೆ. ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಈ ಶಿಕ್ಷಣ ಸಂಸ್ಥೆಯ ಕೋಶಾಧಿಕಾರಿಯಾದಂತಹ ಲತೀಶ್ ಇವರು ಆಗಮಿಸಿ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ನೀಡಿ ಅವರನ್ನು ಪ್ರೋತ್ಸಾಹಿಸಿದ್ದಾರೆ. ಅವರಿಗೆ ಕೂಡ ಎಲ್ಲ ವಿದ್ಯಾರ್ಥಿ ಅಧ್ಯಾಪಕರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ರೋಹಿತಾಶ್ವ ಸರ್ ವಿದ್ಯಾರ್ಥಿಗಳ ಮಾರ್ಗದರ್ಶನ, ಅದೇ ರೀತಿ ಶಿಕ್ಷಕರಿಗೆ ಕೂಡ ಮಾರ್ಗದರ್ಶನ ನೀಡುತ್ತಾ ಈ ಕ್ರೀಡಾಕೂಟದ ಮುಕ್ತಾಯದ ಹಂತದಲ್ಲಿ ಬಹುಮಾನವನ್ನು ವಿತರಿಸಿದ್ದಾರೆ. ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. 2 ವಿಭಾಗಗಳ ಮುಖ್ಯೋಪಾಧ್ಯಾಯರು, ಆಂಗ್ಲ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮದ 2 ಮುಖ್ಯೋಪಾಧ್ಯಾಯರಿಗೂ ಕೂಡ ಎಲ್ಲ ವಿದ್ಯಾರ್ಥಿ ಅಧ್ಯಾಪಕರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, 2 ದಿನ ಕ್ರೀಡಾಂಗಣದಲ್ಲಿದ್ದೀರಿ. ಯಾವಾಗಲೂ 4 ಗೋಡೆಗಳ ಮಧ್ಯೆ ಪಾಠವನ್ನು ಕೇಳುತ್ತಾ ಯಾವುದೇ ಪುಸ್ತಕಗಳನ್ನು ತರದೆ 2 ದಿನ ಕ್ರೀಡಾಂಗಣದಲ್ಲಿ ಕ್ರೀಡೋತ್ಸವದಲ್ಲಿ ಭಾಗವಹಿಸಿದ್ದೀರಾ. ಈ ನಿಮ್ಮ ಕ್ರೀಡೋತ್ಸವಕ್ಕೆ ಸಂಪೂರ್ಣ ಸಹಕಾರ ನೀಡಿದವರು ನಿಮ್ಮ ತರಗತಿಯಲ್ಲಿರುವಂತಹ ಶಿಕ್ಷಕರು. ಬರೀ ಒಂದು ದೈಹಿಕ ಶಿಕ್ಷಕರಿಂದ ಇಷ್ಟು ಉತ್ತಮವಾಗಿ ಕ್ರೀಡಾಕೂಟವನ್ನು ನಡೆಸಲಿಕ್ಕೆ ಸಾಧ್ಯನೇ ಇಲ್ಲ. ಸಹಕಾರ, ಸಹಾಯ ನಿಮ್ಮೊಟ್ಟಿಗೆ ಇದ್ದರೆ ಮಾತ್ರ ಅದು ಯಶಸ್ವಿ ಆಗಲಿಕ್ಕೆ ಕಾರಣ. ನಾವು ಸಾಧಾರಣ ಒಂದು 25 ವರ್ಷದಿಂದ ಈ ರೀತಿಯ ಒಂದು ಕ್ರೀಡೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಎಲ್ಲ ಶಿಕ್ಷಕರ ಸಹಾಯ ಸಹಕಾರದೊಂದಿಗೆ ಆಚರಿಸ್ತಾ ಇದ್ದೇವೆ. ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಶಿಕ್ಷಕರಿಗೆ ನಿಮ್ಮ ಶಿಕ್ಷಕರಿಗೆ ಈ ಕ್ರೀಡಾಕೂಟದ ಯಶಸ್ವಿ ಮಾಡಿದ್ದಕ್ಕಾಗಿ ಎಲ್ಲ ಒಂದು ಕ್ಲಾಪ್ ಕೊಟ್ಟು ಅವರನ್ನು ಅಭಿನಂದಿಸಬೇಕು. ಕ್ಲಾಪ್ಸ್ ಗೋ. ಎಲ್ಲ ಶಿಕ್ಷಕರಿಗೆ ದೈಹಿಕ ಶಿಕ್ಷಕನ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತಾ ಆಗಮಿಸಿದಂಥ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೆ ನಮಗೆ ಬೆಳಿಗ್ಗೆ 2 ದಿನ ಕೂಡ ನಮ್ಮ ಹಳೆ ವಿದ್ಯಾರ್ಥಿಗಳು ಸಹಾಯ ಸಹಕಾರವನ್ನು ನೀಡಿದ್ದಾರೆ. ಆ ನಂತರ ಎಲ್ಲ ಹೆತ್ತವರಿಗೆ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ, ಮಾಧ್ಯಮ ಮಿತ್ರರಿಗೆ, ಪೋಷಕರ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸುತ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಧ್ವಜ ಅವರೋಹಣದೊಂದಿಗೆ ಕೊನೆಗೆ ರಾಷ್ಟ್ರಗೀತೆಯೊಂದಿಗೆ ಮುಕ್ತಾಯಗೊಳಿಸುವ ಎಲ್ಲ ವಿದ್ಯಾರ್ಥಿಗಳು ಎದ್ದು ನಿಂತು ಟೆನ್ಷನ್ ಅಪ್. ನಿನ್ನೆ ಕ್ರೀಡೋತ್ಸವದಲ್ಲಿ ಕ್ರೀಡಾ ಉದ್ಘಾಟನೆಯಲ್ಲಿ ಕ್ರೀಡಾ ಧ್ವಜವನ್ನು ನಮ್ಮ ಶಾಲಾ ಧ್ವಜವನ್ನು ಮೇಲೇರಿಸಿದ್ದೇವೆ. ಅದನ್ನು ಅವರೋಹಣ ಮಾಡುವುದು, ಧ್ವಜ ಇಳಿಸುವುದು ಅಷ್ಟೇ ಪ್ರಾಮುಖ್ಯ. ನಾವು ಧ್ವಜ ಏರಿಸುವಾಗ ಎಷ್ಟು ಗೌರವ ಕೊಟ್ಟಿದ್ದೇವೋ ಅಷ್ಟೇ ಗೌರವವನ್ನು ಹೀಗೆ ಕೂಡ ಕೊಟ್ಟು ಅದನ್ನು ಧ್ವಜ ಅವರೋಹಣ ಮಾಡಬೇಕಾಗಿ ಎಲ್ಲ ಅತಿಥಿಗಳಲ್ಲಿ ನಮ್ಮೊಟ್ಟಿಗೆ ಸಹಕರಿಸಬೇಕು. ಎಲ್ಲ ಅತಿಥಿಗಳು ಧ್ವಜ ಅವರೋಹಣದ ಹತ್ರ ತೆರಳಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೀನಿ. ಸ್ಟೆನಿಟೀಸ್, ಟೆನ್ಷನ್, ಸಲ್ಯೂಟ್, ಆರ್ಡರ್.